ದೇಶದ ಜನತೆ ಇದೀಗ ಕೊರೋನಾ ಸೋಂಕು ಎಂದಾಕ್ಷಣ ಭಯಭೀತರಾಗುತ್ತಿದ್ದಾರೆ. ಸೋಂಕಿತರು ಮುಟ್ಟಿರುವ ಯಾವ ಸೊತ್ತಿನಿಂದ ತಮಗೆ ಸೋಂಕು ಬರುವುದೋ ಎನ್ನುವ ಆತಂಕದಲ್ಲೂ ಇರುತ್ತಾರೆ. ಇಂಥವರ ಭಯವನ್ನ ನಿವಾರಿಸಲೆಂದೇ ಮಂಗಳೂರಿನ ಸುರತ್ಕಲ್ನಲ್ಲಿರುವ ಎನ್ಐಟಿಕೆಯಲ್ಲಿ ಝೀರೋ ಕೋವ್ ಡಿಸ್ಇನ್ಫೆಕ್ಷನ್ ಚೇಂಬರ್ ಅನ್ನು ಆವಿಷ್ಕಾರ ಮಾಡಲಾಗಿದೆ. ಈ ಚೇಂಬರ್ನೊಳಗೆ ಕೊರೋನಾ ಸೋಂಕಿತರು ಮುಟ್ಟಿರುವ ಯಾವುದೇ ಸೊತ್ತುಗಳನ್ನು ಇಟ್ಟರೂ ಕ್ಷಣ ಮಾತ್ರದಲ್ಲಿ ವೈರಸ್ಗಳನ್ನು ಕೊಲ್ಲುವ ಒಂದು ಆವಿಷ್ಕಾರವನ್ನ ಮಾಡಲಾಗಿದೆ. ಯಾವುದೇ ಸೊತ್ತುಗಳನ್ನು ಹಾನಿಯಾಗದ ರೀತಿಯಲ್ಲಿ ಇದರ ಒಳಗೆ ಇಡಬಹುದಾಗಿದೆ. ಕಿಟ್, ಸರ್ಜಿಕಲ್ ಮಾಸ್ಕ್, ತರಕಾರಿ, ಪ್ಯಾಕಿಂಗ್ ಮಾಡಿರುವ ಆಹಾರ ಪದಾರ್ಥಗಳು, ಪುಸ್ತಕಗಳು, ಕರೆನ್ಸಿ ನೋಟುಗಳು ಹೀಗೆ ಯಾವುದೇ ಸೊತ್ತುಗಳನ್ನು ಇಡಬಹುದಾಗಿದೆ. ಹಳೆ ಫ್ರಿಡ್ಜ್ ಅನ್ನ ಈ ಪ್ರಯೋಗವನ್ನು ತಯಾರಿಸಲು ಬಳಸಲಾಗಿದೆ. ಎನ್ಐಟಿಕೆಯ ರಸಾಯನಶಾಸ್ತ್ರ ವಿಭಾಗದ ಮುಖ್ಯಸ್ಥರಾಗಿರುವ ಪ್ರೊಫೆಸರ್ ಡಾಕ್ಟರ್ ಅರುಣ್ ಎಂ ಇಸ್ಲೂರ್ ಅವರು ಎನ್ಐಟಿಕೆ ನಿರ್ದೇಶಕ ಪ್ರೊಫೆಸರ್ ಕೆ ಉಮಾಮಹೇಶ್ವರ ರಾವ್, ವಿದ್ಯಾರ್ಥಿ ಸೈಯದ್ ಇಬ್ರಾಹಿಂ, ಪ್ರೊಫೆಸರ್ ಶ್ರೀಪತಿ ಆಚಾರ್ಯ, ಪ್ರೊಫೆಸರ್ ಎಂಎಸ್ ಭಟ್ ಮತ್ತು ಪ್ರೊಫೆಸರ್ ಅನಂತನಾರಾಯಣ ಅವರು ಸಹಕಾರವನ್ನ ನೀಡಿದ್ದಾರೆ. ಇದನ್ನು ಈಗಾಗಲೇ ಯುವಿಸಿ ಟೆಕ್ನಾಲಜಿಯಲ್ಲಿ ಬಳಸಿಕೊಂಡು ಆವಿಷ್ಕಾರ ಮಾಡಲಾಗಿದೆ ಎಂದು ಡಾಕ್ಟರ್ ಅರುಣ್ ಇಸ್ಲೂರು ಹೇಳಿದ್ದಾರೆ. ಈಗ ತರಕಾರಿಗಳನ್ನಾದರೆ ನಾವು ಮನೇಲಿ ತಂದುಬಿಟ್ಟು ಡಿಸ್ಇನ್ಫೆಕ್ಷನ್ ಸೊಲ್ಯೂಷನಲ್ಲಿ ನೆನೆಸಿಡೋದ್ರಿಂದ ಅದರೆಲ್ಲ ಮೈಕ್ರೋ ಆರ್ಗ್ಯಾನಿಸಮ್ಸನ್ನು ನಾಶ ಮಾಡ್ಬೋದು. ಆದರೆ ಈಗ ನಮ್ಮ ಈ ಥರ ಪೋಸ್ಟ್ ಇರ್ಬೋದು ಅಥವಾ ಪುಸ್ತಕ ಇರ್ಬೋದು ಅಥವಾ ಈ ಥರ ಕರೆನ್ಸಿ ನೋಟು ಇದ್ರ ಮೇಲಿರುವಂಥ ಬ್ಯಾಕ್ಟೀರಿಯಾ ವೈರಸ್ಗಳನ್ನು ತೆಗೆಯೋಕ್ಕೆ ಆಗೋದಿಲ್ಲ. ಅದಕ್ಕೆ ಒಂದು ತುಂಬ ಸುಲಭವಾದಂಥ ಒಂದು ಇದು ವಿಧಾನ ಇದು. ಈ ಒಂದು ನಾವು ಝೀರೋ ಕೋವ್ ಅಂತ ಏನು ಅಭಿವೃದ್ಧಿ ಮಾಡಿದ್ದೀವಿ, ಈ ಒಂದು ಬಾಕ್ಸ್ ಅಥವಾ ಚೇಂಬರ್ ಇರ್ಬೋದು, ಇದ್ರ ಒಳಗಡೆಗೆ ನೇರವಾಗಿ ನಮ್ಮ ಈ ಪೋಸ್ಟ್ ಇರ್ಬೋದು, ಪುಸ್ತಕ ಅಥವಾ ಕರೆನ್ಸಿ ನೋಟುಗಳನ್ನು ನೇರವಾಗಿ ಇದರಲ್ಲಿ ಇಟ್ಬಿಟ್ಟು ಇದನ್ನು ಸ್ವಿಚ್ ಆನ್ ಮಾಡಿಬಿಟ್ರೆ ಎಲೆಕ್ಟ್ರಿಕ್ ಕರೆಂಟಿಗೆ 15 ನಿಮಿಷಗಳ ಕಾಲ ಸ್ವಿಚ್ ಆನ್ ಮಾಡಿರೋದ್ರಿಂದ ಸಂಪೂರ್ಣವಾಗಿ ಮೇಲೆ ಅಥವಾ ಸರ್ಫೇಸ್ ಏನು ಹೇಳ್ತೀವಿ ಸರ್ಫೇಸ್ ಅದ್ರ ಮೇಲೆ ಇರುವಂಥ ಏನಾದರೂ ವೈರಸ್ ಅಥವಾ ಬ್ಯಾಕ್ಟೀರಿಯಾ ಸಂಪೂರ್ಣವಾಗಿ ನಾಶವಾಗ್ತದೆ. So here of course it has been, we have actually tried to provide a proof of concept by making use of an old refrigerator, but actually one does not need such a big object. One does not need such a big holding object. The holding object can be much smaller, and as Professor Islur said, probably this arrangement can be set up in an old suitcase also. So it's only a question of having an appropriate number of UV lamps within the box, and then of course energizing the lamps and then keeping the material within the box for a pre-specified period of time. So since this is an existing well-known technology, but of course going forward, I think when we actually if we are to offer it as a technology, we would also be doing extensive studies on the disinfecting properties and probably trying to determine what is the optimum amount of time that disinfection would require.